ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ ವೈಫಲ್ಯ, ದುರ್ಬಳಕೆ ಮತ್ತು ಸ್ಮಾರ್ಟ್ ಸಿಟಿ ಕಾಮಗಾರಿ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಪಾಲಿಕೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಶಾಸಕ ಜೆ.ಆರ್. ಲೋಪೋ ಅವರು, ಮಂಗಳೂರು ನಗರ ಸ್ಮಾರ್ಟ್ ಸಿಟಿಯಾಗುತ್ತದೆ ಎಂಬ ನಿರೀಕ್ಷೆಯಲ್ಲಿದ್ದೆವು. ನಮ್ಮ ನಗರದಲ್ಲಿ ಸ್ಮಾರ್ಟ್ ಸಿಟಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಸಿಕ್ಕಿದಲ್ಲಿ ಅಗೆಯುತ್ತಾರೆ ಹೊರತು ಯಾವುದೇ ಸ್ಮಾರ್ಟ್ನೆಸ್ ನಮ್ಮ ನಗರದಲ್ಲಿ ಕಾಣುತ್ತಿಲ್ಲ. ಸಾಲದಕ್ಕೆ ಉಚ್ಚ ನ್ಯಾಯಾಲಯವು ಕೂಡ ಸ್ಮಾರ್ಟ್ ಸಿಟಿ ಕಾಮಗಾರಿಗೆ ತಡೆ ಹಿಡಿದಿದೆ. ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ತಂದಿದೆಯಾದರೆ ಇದರಲ್ಲಿ ಯಾವ ರೀತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂಬುದರ ಬಗ್ಗೆ ಇವತ್ತು ಜನತೆಗೆ ಗೊತ್ತಾಗಬೇಕು ಎಂದು ಹೇಳಿದರು. ನಾವೊಂದು ನಿರ್ಧಾರ ತಗೊಂಡೆವು. ನಮ್ಮಲ್ಲಿ ನಮ್ಮ ನಗರಕ್ಕೆ ಮೀನುಗಾರಿಕೆ, ಹಳೆ ಬಂದರು, ಇದು ಎರಡು ನಮ್ಮ ನಗರ ಉಳಿಲಿಕ್ಕೆ ಆಗ್ಲಿಕ್ಕೆ ಕಾರಣ. ಆ ಎರಡು ಕಾರಣಗಳನ್ನು ಮುಂದಿಟ್ಟು ನಾವು ಸ್ಮಾರ್ಟ್ ಸಿಟಿ ಕೇಳೋಣ ಅಂತ ಮಾಡಿದಾಗ ನಾವು ಯಾರು ಕನ್ಸಲ್ಟೆನ್ಸ್ಗೆ ನಾವು ಆಗ ಒಪ್ಪಲಿಲ್ಲ, ನಾವು ಹೇಳಿಲ್ಲ. ನಮ್ಮ ಉದ್ದೇಶನೇ ಅಲ್ಲಿ ನೆಲೆ ಇಟ್ಟು ನಾವು ಯೋಜನಾ ವರದಿಯನ್ನು ತಯಾರಿಸಿದೆವು. ಆ ಯೋಜನಾ ವರದಿಯನ್ನು ನಾವು ಸರ್ಕಾರಕ್ಕೆ ಕಳಿಸಿದಾಗ ನಮಗೆ ಮೀನುಗಾರಿಕೆ ಬಂದರು ಮತ್ತು ಹಳೆ ಬಂದರಿನ ಮುಖ್ಯ ಕಾರಣದಿಂದ, ಇದೊಂದು ಬಂದರು ನಗರಿ ಅಂತ ಎಂಬ ಕಾರಣದಿಂದ ನಮಗೆ ಮಂಗಳೂರಿಗೆ ಸ್ಮಾರ್ಟ್ ಸಿಟಿ ದೊರಕಿತು. ನಮ್ಮ ನಗರಕ್ಕೆ ಸ್ಮಾರ್ಟ್ ಸಿಟಿ ಬಂತು. ನಗರ ಏನು ಬದಲಾವಣೆ ಆಗ್ತದೆ, ಸಂಪೂರ್ಣವಾಗಿ ನಮ್ಮ ಮಂಗಳೂರು ನಗರ ಸ್ಮಾರ್ಟ್ ಆಗಿ ಹೋಗ್ತದೆ ಅಂತ ಆಶೆಯನ್ನು ಇಟ್ಕೊಂಡಿದ್ದೇವೆ ನಾವು. ಆಯ್ತು, ಜನರ ಆದೇಶ ಬೇರೆ ಆಯ್ತು. ನಮ್ಮ ಅಧಿಕಾರವನ್ನು ಕಳ್ಕೊಂಡು ಅದರ ನಂತರ ಬಿಜೆಪಿ ಅಧಿಕಾರಕ್ಕೆ ಬಂತು. ಅವರಿಗೆ ಅದರ ಅನುಷ್ಠಾನದ ಹೊರೆ ಅವರ ಹೆಗಲ ಮೇಲೆ ಇತ್ತು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ, ನಮ್ಮ ನಗರದಲ್ಲಿ ಸ್ಮಾರ್ಟ್ ಸಿಟಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಅನಂತರ ಮಾಜಿ ಸಚಿವ ರಮಾನಾಥ್ ರೈ ಅವರು ಮಾತನಾಡಿ, ಸ್ಮಾರ್ಟ್ ಸಿಟಿ ಯೋಜನೆ ಮಂಗಳೂರಿಗೆ ಬರಲು ಕಾಂಗ್ರೆಸ್ನ ಪರಿಶ್ರಮವಿತ್ತು. ಆದರೆ ಬಿಜೆಪಿ ಆಡಳಿತ ಯೋಜನೆಯನ್ನ ಸಮರ್ಪಕವಾಗಿ ಕಾರ್ಯಗತಗೊಳಿಸಲು ವಿಫಲವಾಗಿದೆ ಎಂದರು. ನಾವು ಸ್ಮಾರ್ಟ್ ಸಿಟಿ ಈ ನಗರಕ್ಕೆ ಬರಬೇಕಾದ್ರೆ ಖಂಡಿತವಾಗಿ ಆಗಿನ ಆಡಳಿತ ಬಹಳಷ್ಟು ಸ್ಮಾರ್ಟ್ ಆಗಿ ಕೆಲಸವನ್ನು ಮಾಡಿದ ಕಾರಣಕ್ಕಾಗಿ ನಮಗೆ ಈ ಸ್ಮಾರ್ಟ್ ಸಿಟಿ ಬಂತು. ಆ ಸ್ಮಾರ್ಟ್ ಸಿಟಿಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನದ ಹೆಜ್ಜೆಯನ್ನು ಇಟ್ಟಿದ್ದೇವೆ. ಅದು ಒಂದು ಹಂತದಲ್ಲಿ ಉತ್ತಮ ಕಾರ್ಯಕ್ರಮವಾಗಿ ಪರಿವರ್ತನೆ ಆಗ್ತಕ್ಕಂಥ ದಾರಿಯಲ್ಲಿ ಮುನ್ನಡೆದು ಹೋಗ್ತಾ ಇತ್ತು. ಆದರೆ ನಂತರ ಸರ್ಕಾರ ಬಂದಿರೋದು ಕೂಡ ಒಂದು ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇತ್ತು. ಇವತ್ತು ಒಂದು ಹಿಂದಿನ ಬಾಗಿಲಿಂದ ಅಧಿಕಾರಕ್ಕೆ ಬಂದಿರುವಂತಹ ಸರ್ಕಾರ, ಇವತ್ತು ಸರ್ಕಾರ ಅದು ಶಾಸಕರುಗಳನ್ನ ಖರೀದಿ ಮಾಡಿ ಬಹುಶಃ ಆಪರೇಷನ್ ಕಮಲ, ಇದು ಜಗತ್ತಿಗೆ ಒಂದು ಹೊಸ ಹೆಸರು, ಜಗತ್ತಿಗೆ ತಂದಿರತಕ್ಕಂಥ ಪಕ್ಷಾಂತರ ಮಸೂದೆಯನ್ನ ಡಿಫೀಟ್ ಮಾಡಿದಂತಹ ಒಂದು ದೊಡ್ಡ ಕೀರ್ತಿ ಇದ್ರೆ ಅದು ಬಿಜೆಪಿ ಸರ್ಕಾರಕ್ಕೆ ಸಲ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮಿಥುನ್ ರೈ ಅವರು ಮಾತನಾಡಿ, ಇದು ಮೊದಲ ಹಂತದ ಪ್ರತಿಭಟನೆ. ಅಧಿಕಾರಿಗಳು ಶಾಸಕರಿಗೆ ಈ ಮೂಲಕ ಎಚ್ಚರಿಕೆಯ ಗಂಟೆಯನ್ನ ನೀಡುತ್ತಿದ್ದೇವೆ. ನಮ್ಮದು ಅಧಿಕಾರಕ್ಕಾಗಿ ಹೋರಾಟ ಅಲ್ಲ, ಅನ್ಯಾಯ ಅವ್ಯವಹಾರದ ವಿರುದ್ಧ ಅಷ್ಟೇ ಎಂದು ಹೇಳಿದರು. ಈ ಮಂಗಳೂರು ಮಹಾನಗರ ಪಾಲಿಕೆಗೆ ಮಂಗಳೂರು ಪಾಲಿಕೆಗೆ ಆದಾಯ ಜಾಸ್ತಿ ಅವರು ಪಂಪುನೆಂಚಿನ ಉದ್ದೇಶ ಇನ್ನು ಸ್ಮಾರ್ಟ್ ಸಿಟಿ ಯೋಜನೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ಬೈದೀನಿ ಅಥವಾ ಸರ್ ಇನಿ ಕಾಂಗ್ರೆಸ್ ಪಕ್ಷದ ಆಡಳಿತ ಒಪ್ಪಿದಾಗ ಮೀನುಗಾರಿಕೆ ವಿಶೇಷವಾದ ಮೀನುಗಾರಿಕೆಗೆ ಒತ್ತು ಕೊಡೋರು, ಮಗುವೀರು ಸಮುದಾಯಕ್ಕೆ ನಮ್ಮ ಮಕ್ಕಳಿಗೆ ಆರ್ಥಿಕ ಪರಿಸ್ಥಿತಿ ಗಟ್ಟಿಮಲ್ಪಂಚಿನ ಪ್ರಯತ್ನ ಮಲ್ಪೋಡು, ಜನಕ್ಕೆ ವ್ಯಾಪಾರ ಜಾಸ್ತಿ ಅವರು ಮಂಗಳೂರು ಮಹಾನಗರ ಪಾಲಿಕೆಗೆ ಆದಾಯ ಜಾಸ್ತಿ ಅವರು ಪಂಪುಣಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆ ಬರ್ತೀವಿ. ಮತ್ಸ್ಯೋದ್ಯಮಕ್ಕೆ ಪ್ರೋತ್ಸಾಹ ಕೊಡೋ ಪಂಪುನ ಉದ್ದೇಶ ಬೊಕ್ಕ ಹಿಸ್ಟಾರಿಕಲ್ ಪ್ಲೇಸ್ ಬಂದಿದ್ದು ಇನ್ನು ಹೆಂಚಿನ ಗುರುತಿಸಾದರ ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಪುದರ್ಪೋಯಿನ ಹೆಂಚಿನ ಜಿಲ್ಲೆ
ಈ ಸಂದರ್ಭ ವಿಧಾನ ಪರಿಷತ್ನ ಸದಸ್ಯ ಡಿಸಿಸಿ ಅಧ್ಯಕ್ಷ ಹರೀಶ್ ಕುಮಾರ್, ಮೂಡಾ ಮಾಜಿ ಅಧ್ಯಕ್ಷ ಸುರೇಶ್ ಬಲ್ಲಾಳ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೆ ಸಲೀಂ, ವಿಶ್ವಾಸ್ ಕುಮಾರ್ ದಾಸ್, ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಶಾಲೆಟ್ ಪಿಂಟೋ ಮತ್ತಿತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಎಲ್ಲಿವರೆಗೆ ಹೋರಾಟ